ಅಕ್ಟೋಬರ್ 2ರಂದು ಹಿರಿಯೂರು ನಗರದ ರಾಷ್ಟ್ರೀಯ ಅಕಾಡೆಮಿ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಅಕಾಡೆಮಿ ಶಾಲೆಯ ಶಿಕ್ಷಕಿ ರಂಗಲಕ್ಷ್ಮಮ್ಮನವರು, ಮಹಾತ್ಮ ಗಾಂಧೀಜಿಯವರು ಒಬ್ಬ ಹುಟ್ಟು ಹೋರಾಟಗಾರರು. ಬ್ರಿಟಿಷರ ವಿರುದ್ಧ ಹೋರಾಡಲು ಮಹಾತ್ಮ ಗಾಂಧೀಜಿಯವರು ಭಾರತದ ಜನರಿಗೆ ನೀಡಿದ ದಿವ್ಯಾಸ್ತ್ರವೆಂದರೆ ಸತ್ಯಾಗ್ರಹ, ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ, ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಆಮರಣ ಉಪವಾಸ ಇವುಗಳನ್ನು ಮುನ್ನಡೆಸುವ ಮೂಲಕ ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟದ ಕಿಚ್ಚು ಹಚ್ಚಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಸದೃಢ ರಾಷ್ಟ್ರ ನಿರ್ಮಾಣದ ದೆಸೆಯಲ್ಲಿ ಸ್ವಪೋಷಣೆ ಮತ್ತು ಸ್ವಾವಲಂಬನೆಗಳನ್ನು ಆಧಾರ ಸ್ತಂಭಗಳೆಂದು ಭಾವಿಸುವ ಅವಶ್ಯಕತೆಯನ್ನು ಮನಗಂಡು ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಜನಪ್ರಿಯಗೊಳಿಸಿದ್ದರು ಎಂದರು. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ದಿನದ ಶುಭಾಶಯಗಳನ್ನು ಕೋರಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿದರು. ರಾಷ್ಟ್ರೀಯ ಅಕಾಡೆಮಿ ಶಾಲೆಯ ಶಿಕ್ಷಕ ವರ್ಗದವರೆಲ್ಲರೂ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. In Indian history, he was a great man who transformed freedom dream into reality, and many people still remember him. And many people give the example of Mahatma Gandhi, that he was not non-violence and truth by birth, but he made himself as truth and non-violence. And he also gave a name Harijan to untouchables, which means God's people. He destroyed the discrimination in our country. Thank you. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಶುಭ ಜಯಂತಿಯ ವಿಷಯವನ್ನು ಹೇಳ್ತಾ, ಇವತ್ತು ಗಾಂಧೀಜಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಎಷ್ಟು ನೆನೆಸ್ಕೊಂಡ್ರು ಅದು ಸಾಲದು ಅಂತ ಹೇಳ್ತಾ, ಇವತ್ತು ನಾವು ಬರೀ ಒಂದು ಪೂಜೆ ಮಾಡ್ತಕ್ಕಂಥದ್ದು, ಕಾಯಿ ಹೊಡಿಯತಕ್ಕಂಥದ್ದು, ಮನೆಗೆ ಹೋಗ್ತಕ್ಕಂಥದ್ದು, ಅವರ ಒಂದು ಆದರ್ಶ, ಅವರ ಒಂದು ನಂಬಿಕೆಗಳು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ತ್ಯಾಗ ಜೀವನವನ್ನು ನಾವೆಲ್ಲರೂ ಇಂದು ಮರಿತಾ ಇದ್ದೀವಿ. ಆದರೆ ಅದೆಲ್ಲವೂ ಸಹ ಸಕ್ಸಸ್ ಆಗಿ ನಾವು ಒಂದು ನೈತಿಕ ಜೀವನ, ಗಾಂಧೀಜಿಯವ್ರ ಬಗ್ಗೆ ಹೇಳೋದಾದರೆ ಅವರು 1869 ಅಕ್ಟೋಬರ್ 2ರಂದು ಕರ್ಮಚಂದ್ರ ಗಾಂಧಿ ಮತ್ತು ಪುತಲಿಬಾಯಿ ಅವರ ಮಗನಾಗಿ ಜನಿಸ್ತಾರೆ ಗಾಂಧೀಜಿಯವರು. ಇಂತಹ ಗಾಂಧೀಜಿಯವರು ಮೊದಲು ನೈತಿಕ ಶಿಕ್ಷಣ ಅಂತಕ್ಕಂಥದ್ದು ಬರೀ ಶಾಲಾ ಕಾಲೇಜಿಗೆ ಅಷ್ಟೇ ವ್ಯವಸ್ಥಿತವಾಗಿಲ್ಲದೆ, ಅದು ನಾವು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ನಾವು ಇಂದು ಬೋಧನೆ ಮಾಡ್ತಕ್ಕಂಥ ವಿಷಯದಲ್ಲೂ ಸಹ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು, ಅಂದರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಮತ್ತು ಶ್ರವಣಕುಮಾರನ ಒಂದು ಕತೆ ಇರ್ಬೋದು, ಅದನ್ನೆಲ್ಲ ಹೇಳ್ತಾ ಮಕ್ಕಳಲ್ಲಿ ಒಂದು ನೈತಿಕ ಶಿಕ್ಷಣವನ್ನು ನಾವು ಹೇಳ್ತಾ ಮಕ್ಕಳಿಗೆ ಒಂದು ಒಳ್ಳೆಯ ಬೋಧನೆಯನ್ನು ಮಾಡೋದ್ರ ಮೂಲಕ ಮತ್ತು ಗಾಂಧೀಜಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ನೆನೆಸ್ಕೊಂಡ್ರೆ 1947ರಲ್ಲಿ ಆಗಸ್ಟ್ 15ರಂದು ಏನು ನಮಗೆ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯವನ್ನು ಗಾಂಧೀಜಿಯವರು ಕೊಡೋದಕ್ಕೆ ಮುಖ್ಯವಾಗಿ ಅನೇಕ ಹೋರಾಟವನ್ನು ಮಾಡಿದರು. ಆ ಹೋರಾಟದಲ್ಲಿ ಅಸಹಕಾರ ಚಳುವಳಿ ಇರ್ಬೋದು, ಮತ್ತು ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಮತ್ತು ದುಂಡು ಮೇಜಿನ ಪರಿಷತ್ತನ್ನು ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂಥವ್ರು. ಉಪ್ಪಿನ ಮೇಲೆ, ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಉಪ್ಪಿನ ಮೇಲೆ ನಾವ್ಯಾಕೆ ತೆರಿಗೆಯನ್ನು ಕೊಡಬೇಕು ಅಂತೇಳಿ ಪ್ರಥಮ ಬಾರಿಗೆ ಬ್ರಿಟಿಷರನ್ನು ಅಲ್ಲಾಡಿಸಿರ್ತಕ್ಕಂಥವ್ರು ಗಾಂಧೀಜಿಯವರು. ಇಂತಹ ಮಹಾನ್ ವ್ಯಕ್ತಿಯನ್ನು ನಾವು ಬಾಪು, ರಾಷ್ಟ್ರಪಿತ ಅಂತ ಕರಿತಿದ್ದೀವಿ. ಅದ್ರ ಜೊತೆಗೆ ಗಾಂಧೀಜಿಯವರು ನಮಗೆ ಬರೀ ಈ ಒಂದು ಹೋರಾಟದ ಜೊತೆಯಲ್ಲಿ ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಮತ್ತು ಹೆಣ್ಣಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು, ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ರಾಷ್ಟ್ರಪಿತ ಅನ್ನೋದಕ್ಕೆ ಅವರು ಅನೇಕ ಹೋರಾಟವನ್ನು ಮಾಡಿರೋದು ನಮಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ದಾರಿದೀಪವಾಗಿದೆ. ಅದ್ರ ಜೊತೆಯಲ್ಲಿ ಗಾಂಧೀಜಿಯವರು ಏನು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಮೊದಲು ಆರಂಭಿಸಿರ್ತಕ್ಕಂಥವ್ರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ, ಆ ಒಂದು ಬ್ರಿಟಿಷರ್ ಭಾರತವನ್ನು ಬಿಟ್ಟು ತೊಲಗಿಸೋದ್ರ ಮೂಲಕ ನಮಗೆ ಒಂದು ಸ್ವದೇಶಿ ಚಳವಳಿಯನ್ನು, ವಿದೇಶಿ ವಸ್ತುಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸೋದ್ರ ಮೂಲಕ ಅನೇಕ ರೀತಿಯಲ್ಲಿ ಹೋರಾಟವನ್ನು ನಮಗೆ ಕೊಟ್ಟಿರ್ತಕ್ಕಂಥವ್ರು ಗಾಂಧೀಜಿಯವರು.